ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ ಆ ಡೈಲಿ ಬ್ರೆಡ್ ಆ ಡೈಲಿ ಫುಡ್, ಲಲಿತಾ ಜ್ಯುವೆಲರಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ ಡೈಲಿ ಬ್ರೆಡ್ ಆ್ಯಂಡ್ ಆ ಡೈಲಿ ಫುಡ್, ಲಲಿತಾ ಜ್ಯುವೆಲರಿ, ಹಾಗೆಯೇ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ಮನೆಯಲ್ಲಿ ಯಾವಾಗಲೂ ಇಂಥ ಒಂದು ಅಪ್ಲಯನ್ಸಸ್ ಇದ್ದರೆ ನಮ್ಮ ಕೆಲಸ ಕಾರ್ಯಗಳು ಕೂಡ ಸುಲಭವಾಗಿ ಸಾಗುತ್ತೆ. ಅದೇ ರೀತಿ ನಾವು ಎಷ್ಟೇ ಟೆಕ್ನಿಕಲಿ ನಾವು ಮುಂದೆ ಬೆಳೆದರೂ ಕೂಡ ನಮ್ಮ ಖಾದ್ಯಗಳು ಅಂದರೆ ನಾವು ಸೇವಿಸುವಂಥ ಆಹಾರ ಪದ್ಧತಿ ಹಿಂದಿನದ್ದಾಗಿದ್ದರೆ ತುಂಬ ಉತ್ತಮ. ಯಾಕೆಂತ ಹೇಳಿದರೆ ವೆರಿ ಹೆಲ್ದಿ ಆ್ಯಂಡ್ ಹೈಜೀನಿಕ್ ಆಗಿ ತಯಾರಿಸ್ತಾ ಇದ್ದಂಥ ಒಂದು ಅಡುಗೆ ಪದ್ಧತಿ ಅಂತ ಕೂಡ ಹೇಳ್ಬೋದು. ನೋಡೋಣ ಇವತ್ತಿನ ಈ ಸಂಚಿಕೆಯಲ್ಲಿ ಶ್ರೀಮತಿ ಸರಿತಾ ಎಸ್ ಪೈ ಅವರು ನಮಗೆ ಯಾವ ರುಚಿಕರವಾದಂಥ ಖಾದ್ಯಗಳನ್ನು ಅವರ ಕೈಯಿಂದ ನಮಗೆ ಉಣಬಡಿಸ್ತಾರೆ ಅಂತೇಳಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸೊ ಹಿರಿಯರು ನಮ್ಮ ಒಂದು ಅಡುಗೆ ಮನೆಗೆ ಬಂದರೆ ನನಗೆ ತುಂಬ ಖುಷಿ. ಯಾಕೆಂತ ಹೇಳಿದರೆ ಅವರ ಕೈಯಲ್ಲಿ ಇರುವಂಥ ರುಚಿ ನಾವು ಯಂಗ್ಸ್ಟರ್ಸಲ್ಲಿ ನಮಗೆ ಖಂಡಿತವಾಗ್ಲೂ ಸಿಗೋದಿಲ್ಲ. ಸೊ ನಮಗೆ ಯಾವ ಸ್ಪೆಷಲ್ ರೆಸಿಪಿಯನ್ನು ನಮಗೆ ಹೇಳ್ಕೊಡ್ತಾ ಇದ್ದೀರಿ ಇವತ್ತು? ನಾನು ಹಲಸಿನ ಹಣ್ಣ ಗಾರಿಗೆ ಹೇಳ್ತಾರೆ, ಅಂದರೆ ನಮ್ಮ ಕೊಂಕಣಿಯಲ್ಲಿ ಮುಳ್ಕ ಹೇಳ್ತಾರೆ. ಮುಳ್ಕ ಕನ್ನಡದಲ್ಲಿ ಗಾರಿಗೆ ಹೇಳ್ತಾರೆ. ಗಾರಿಗೆ. ಓಕೆ. ಸೊ ತುಳುಯಲ್ಲಿ ಹೇಳುವಾಗಲೂ ಗಾರಿಗೆ. ಸರಿ. ನಮ್ಮದು ಮಾತ್ರ ಕೊಂಕಣಿಯಲ್ಲಿ ಮುಳ್ಕ ಹೇಳಿ. ಮುಳ್ಕ. ಇನ್ನೊಂದು ಅವಿಯಲ್ ಅಂತ ಹೇಳಿ. ಅವಿಯಲ್ ತರಕಾರಿ ಎಲ್ಲ ಕೇರಳದು ಅಲ್ವಾ? ಕೇರಳತೆ ಆಯ್ತು. ಕೇರಳದಂದ್ರೆ ನಾವು ಈಗ ಕರ್ನಾಟಕದವರು ಕಡೆ ಎಲ್ಲ ಕಲ್ತು ಬಂದಿದ್ದೇವೆ. ನಾವು ನಾರ್ತಿಗೆ ಹೋದ್ರೆ ಅಲ್ಲಿದು ಕಲ್ತು ಬಂದಿದ್ದೇವೆ. ಹಾಗೆ. ಸರಿ. ಹಾಗಾದ್ರೆ ನಿಮ್ಮ ನಾವಿದ್ರಲ್ಲಿ 20-22 ವರ್ಷ ಇದ್ದೆ ಅಲ್ಲಿ. ಎಲ್ಲಿ? ಕೇರಳದಲ್ಲಿ ಮದುವೆ ಆಗಿ ಹೋದದಲ್ಲಿ. ಹಾಗೆ. ಮುಂಚೆ ಅಂತ ಹೇಳಿದ್ರೆ ಈಗೆಲ್ಲ ಮೊಬೈಲ್ ಬಂದಿದೆ. ಮುಂಚೆ ನಮ್ಗೆ ಮೊಬೈಲ್ ಎಲ್ಲ ಇಲ್ಲ. ನಮ್ಮ ಟೈಮ್ ಪಾಸಿಗೋಸ್ಕರ ನಮ್ಮ ಎಲ್ಲ ಫ್ರೆಂಡ್ಸ್ಗಳನ್ನೆಲ್ಲ ಕೂಡಿಸಿ ಅಡಿಗೆ ತಯಾರಿಸುದು. ಹಾಗೆ. ಸೊ ನೀವು ಮಾತಾಡ್ತಾ ಇರುವಾಗ ತುಂಬಾ ನಿಮ್ಗೆ ಫ್ರೆಂಡ್ಸ್ ಕೂಡ ತುಂಬಾ ಜಾಸ್ತಿ ಇದ್ರು ಅಂತ ಅನ್ಸುತ್ತೆ. ನೋಡೋಣ, ಮಾತಾಡ್ಕೊಂಡು ಅಡುಗೆ ಮಾಡೋಣ. ಬನ್ನಿ ಕಿಚನ್ಗೆ. ಎಸ್ ಮೇಡಮ್. ಸೊ ಫಸ್ಟ್ ಈಗ ನಮಗೆ ಗಾರಿಗೆ. ಹೌದು. ಮುಳುಕ. ಸರಿ, ಸ್ಟಾರ್ಟ್ ಮಾಡೋಣ. ಇದು ಮಿಕ್ಸಿ ಪಾತ್ರೆ, ಮಿಕ್ಸಿ ಜಾರ. ಸೊ ಹಲಸಿನ ಹಣ್ಣು ಮತ್ತೆ ತೆಂಗಿನಕಾಯಿ ಇಷ್ಟೇ, ಮತ್ತೆ 4 ಏಲಕ್ಕಿ ಕೂಡ ಅದರೊಟ್ಟಿಗೆ ಇದು ಮಾಡಿದ್ದಾರೆ. ಇದಿಷ್ಟನ್ನ ಗ್ರೈಂಡ್ ಮಾಡೋದು. ನೀರು ಹಾಕ್ಬೇಕಾ? ಇಲ್ಲ, ನೀರು ಹಾಕ್ಲಿಕ್ಕಿಲ್ಲ. ನೀರು ಹಾಕಿದ್ರೆ ಜಾಸ್ತಿ ತೆಳ್ಳಗೆ ಆಗ್ತದೆ. ಓಕೆ. ಫೈನ್ ಪೇಸ್ಟ್ ಆಗಿದೆ. ಫೈನ್ ಪೇಸ್ಟ್ ಆಗಬಾರ್ದಾ? ಸ್ವಲ್ಪ ತೆಳುಬೇಕು. ಐ ಮೀನ್ ಸ್ವಲ್ಪ ತರಿಬೇಕು. ಹೌದೌದು. ಓಕೆ. ಇದೆಲ್ಲ ಮನೆಯಲ್ಲಿ ನಾನು ಇದು ಮಾಡಿ ತಂದಿದ್ದೇನೆ, ಪುಡಿ ಮಾಡಿದ. ಓಕೆ. ಅಂದ್ರೆ ಎಲ್ಲ ಗ್ರೈಂಡ್ ಮಾಡುವಾಗ ಹಾಕೊಳ್ಳೋವಾಗಿಲ್ವಾ? ಗ್ರೈಂಡ್ ಮಾಡಿದ್ರೆ ತುಂಬಾ ತೆಳ್ಳಗೆ ಆಗ್ತದೆ. ಆಗ ನಾವು ಇದು ಮಿಕ್ಸ್ ಮಾಡೋದು ಜಾಸ್ತಿ ಹಾಕ್ಬೇಕಾಗ್ತದೆ. ಹಾಗೆ
ಯೂಶಲಿ ಅಕ್ಕಿಯಿಂದ ಮಾಡ್ತಾರಲ್ವಾ? ಅಕ್ಕಿಯಿಂದ ಕೂಡ ಮಾಡ್ತಾರೆ. ಬೆಲ್ಲ ಎಲ್ಲ ಹಾಕಿ ಎಲ್ಲ ಮಾಡ್ತಾರೆ. ಅದು ಸ್ವಲ್ಪ ಕಷ್ಟ ಆಗ್ತದೆ ನಮ್ಗೆ, ಗಟ್ಟಿ ಗಟ್ಟಿ ಬರುತ್ತೆ. ತಿನ್ಲಿಕ್ಕೆ. ಇದು ನೀವೀಗ ಹಾಕ್ತಾ ಇರೋದು ಇದು ಕಾಂಡ್ವಾ ಸಜ್ಜಿಗೆ. ಕಾಂಡ್ವಾ ಸಜ್ಜಿಗೆ. ನಾವು ಉಪ್ಪಿಟ್ಟಿಗೆಲ್ಲ ಮಾಡುವಂತ ಸಜ್ಜಿಗೆ. ಹೌದೌದು. ಇದನ್ನ ಹಾಕಿ ನೆನೆಸಿ ಇಟ್ಕೊಳ್ಬೇಕಾ ಹೇಗೆ? ಹೌದು, ಇದು ಈಗ ನೆನೆಸಿಟ್ಟ ಮೇಲೆ ನಾವು ಎಣ್ಣೆ ಇಡಬೇಕು. ಇದೀಗ ಗ್ರೈಂಡ್ ಮಾಡ್ತಾ ಇದು ಮಿಕ್ಸ್ ಮಾಡಿ ಇಡ್ತಾ ಇದ್ದೀರಲ್ಲ, ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇಟ್ಕೊಳ್ಬೇಕಾ? ಅದೇ ಒಂದು ಅರ್ಧ ಗಂಟೆ ಇಡ್ಬೇಕು. ಅರ್ಧ ಗಂಟೆ ಆದ್ರೂ ಇಟ್ಕೊಳ್ಬೇಕು. 15 ನಿಮಿಷ ಬೇಕೇ ಬೇಕು. ಎಂತದ್ದು ಅದು ಅಂದ್ರೆ ಅದು ರವೆ ಹಾಕಿರೋದ್ರಿಂದ ಅದು ಉಬ್ಬಬೇಕಲ್ಲ. ಉಬ್ಬಬೇಕು. ಸೊ ನೀವ್ ಹೇಳ್ತಾ ಇದ್ರಿ ನೀವು ಕೇರಳದಲ್ಲಿ ಎಷ್ಟು 15 ವರ್ಷ? 22 ವರ್ಷ. ಓಕೆ. ಸೊ 22 ವರ್ಷದ ನಂತರ ಈಗ ಇಲ್ಲಿ ಸೆಟ್ಲ್ ಆಗಿದೆ. ಅಂದ್ರೆ ನಮ್ಮ ಸ್ವಂತ ಊರು ಪಾಣೆಮಂಗ್ಳೂರು. ಮಂಗಳೂರಿನವರು ಅಲ್ಲಿಗೆ ಮದ್ವೆ ಆಗಿದಾ? ಅದೇ. ಅಲ್ಲ, ನಮ್ದು ಉಳ್ಳಾಲಾಯ್ತು. ಆದ್ರೆ ಈ ನಮ್ಮ ಸ್ವಂತ ಊರು ಮಂಜೇಶ್ವರ, ಅಪ್ಪನವರು. ಆದ್ರೆ ನಮ್ಮ ಅಪ್ಪ ಚಿಕ್ಕಂದಿನಲ್ಲೇ ಅಲ್ಲಿ ಬಂದದ್ರಿಂದ ನನ್ನ ಮದ್ವೆ ತನಕ ಉಳ್ಳಾಲದಲ್ಲಿದ್ರು. ಮದ್ವೆ ಆಗುವಾಗ ನಾವು ಉಳ್ಳಾಲದಲ್ಲಿ ಇದ್ದದ್ದು. ಮದ್ವೆ ಮಾತ್ರ ಮಾಡಿದ್ ಮಂಜೇಶ್ವರದಲ್ಲಿ, ಸ್ವಂತ ಊರಲ್ಲ ಅಂತ ಹೇಳಿ. ನನ್ನ ಮದ್ವೆ ಆದ ಮೇಲೆ ಮತ್ತೆ ಅವರು ಅಲ್ಲಿ ಸೆಟ್ಲ್ ಆದ್ರು ಮಂಜೇಶ್ವರದಲ್ಲಿ. ಹಾಗೆ. ಸೊ ಅಡುಗೆ ಪದ್ಧತಿಯಲ್ಲೂ ಕೂಡ ಇಲ್ಲಿದು ಬೇರೆ, ಕೇರಳದ್ದು ಸ್ವಲ್ಪ ತುಂಬಾ ಚೇಂಜಸ್ ಉಂಟು. ಆಗ ನಿಮ್ಗೆ ಇಲ್ಲಿದರೆ ಹೆಚ್ಚು ಮಾಡ್ತಾ ಇದ್ರ ಅಲ್ಲಿದು? ನಾನು ಫಸ್ಟಿಗೆ ನಮ್ಮ ಕೊಂಕಣಿ ಭಾಷೆದು ಇದ್ರು ಮಾಡ್ತಿದ್ದೆವು ಅಡಿಗೆ. ಮಕ್ಕಳು ಸ್ವಲ್ಪ ದೊಡ್ಡದಾಗುವಾಗ ಅವರಿಗೆಲ್ಲ ಅಲ್ಲಿದು ಟೇಸ್ಟ್ ಸಿಕ್ತು. ವಟಾರದಲ್ಲೆಲ್ಲ ಮಂಗಳೂರವರು ಮಕ್ಕಳು ಕೇರಳದವರೇ? ಅದೇ, ಹುಟ್ಟಿದೆಲ್ಲ ಕೇರಳದಲ್ಲೇ. ಇಬ್ರು ಕೂಡ ಹುಟ್ಟಿದ್ದು ಕೇರಳದಲ್ಲಿ. ನಾನು ತವ್ರ ಮನೆಗೆ ಬರಲಿಲ್ಲ ಬಾಣಂತನಕ್ಕೆ. ಸೊ ಹಾಗಾದ್ರೆ ಇದು ನಾವು ಮಾತಾಡ್ತಾ ಎಣ್ಣೆ ಇಟ್ರೆ ಅದು ಕೂಡ ಬಿಸಿ ಆಗುತ್ತೆ, ಇದು ಕೂಡ ನೆನೆಯುತ್ತೆ ಅಲ್ಲ? ಬರ್ತದೆ. ಮೇಡಮ್, ನಮ್ಮ ಅಡುಗೆ ಮನೆಯಲ್ಲಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲೇ ಯೂಸ್ ಮಾಡೋದು. ಯಾಕೆ ಅಂತ ನೀವು ಕೇಳಿದ್ರೆ, ಸೊ ನೀವೀಗ ಡೀಪ್ ಫ್ರೈ ಎಲ್ಲ ಮಾಡ್ತೀರಲ್ಲ, ಸೊ ಏಜ್ ಆದವ್ರಿಗೂ ಆಗಿರ್ಲಿ, ನಿಮ್ಗೆ ಏಜ್ ಆಗಿದೆ ಅಂತ ಹೇಳಿದಲ್ಲ ನಾನು, ಏಜ್ ಆಗಿದ್ದವ್ರಿಗಾಗ್ಲಿ ಅಥವಾ ಯಂಗ್ಸ್ಟರ್ಸ್ಗೆ ಯಾರಿಗೂ ಕೂಡ ಇದು ವೆರಿ ಹೆಲ್ದಿ ಆಯಿಲ್. ಯಾಕೆಂತ ಹೇಳಿದ್ರೆ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸೊ ನಿಮ್ಮ ಏಜ್ ಕೇಳಬಹುದಾ? ಧಾರಾಳ. ಎಷ್ಟು ನಿಮ್ಗೆ ಅಂದಾಜು ಎಷ್ಟಾಗ್ತದೆ? 60+ ಕರೆಕ್ಟ್ ಅಲ್ವಾ? ಸಾಕು. ಸೊ ಮೇಡಮ್, ಇದು ನೀವು ನಿಮಗೆ ಫ್ರೆಂಡ್ಸ್ ಎಲ್ಲ ಆಗಿದ್ರು ಅಂತ ಹೇಳಿದ್ರಿ, ತುಂಬ ಜನ ಫ್ರೆಂಡ್ಸ್ ಅಂತ ಹೇಳಿದ್ರಿ. ಎಷ್ಟು ಜನ ಫ್ರೆಂಡ್ಸ್ ಇದ್ರು ಆ ಥರ? ತುಂಬ ಅಂದರೆ ಸೊ ಏನು ಬೇಡ, ನೀವು ಮಕ್ಕಳನ್ನ ಕರ್ಕೊಂಡು ಹೋಗುವಾಗ ಹಾಗೆ ಪಾರ್ಕಲ್ಲೆಲ್ಲ ಹೋಗುವಾಗ ಆವಾಗ ನೀವು ಮಾತಾಡೋದಕ್ಕೆ ಮಲಯಾಳಂ ಮಾತಾಡೋದಕ್ಕೆ ಶುರು ಮಾಡಿದ್ದು. ಸೊ ಫಸ್ಟ್ ಕಾನ್ವರ್ಸೇಷನ್ ನಿಮ್ಗೆ ಕಷ್ಟ ಅನ್ಸ್ಲಿಲ್ಲ ಅಂತ ಹೇಳಿದ್ರೆ ನಾನು ಬಾಗಿಲಾಗಿ ಕೂತ್ಕೊಳ್ತಿದ್ದೆ. ಅವ್ರು ಮಾತಾಡಿದ್ರೆ ನಂಗೆ ಗೊತ್ತಾಗುದಿಲ್ಲ, ನಾನು ಮಾತಾಡಿದ್ರೆ ಅವ್ರಿಗೆ ಗೊತ್ತಾಗುದಿಲ್ಲ. ಏನು ಗೊತ್ತಾಗಿಲ್ಲ, ಅದ್ರ ಕೈ ಸನ್ನೆ ಇದೆ ಅಲ್ಲ? ಅದು ಸರಿ ಉಂಟು, ಆದ್ರೆ ಅವ್ರು ಮಾತಾಡಿದ್ರೆ ನಂಗೆ ಅಂದಾಜೇ ಆಗುದಿಲ್ಲಲ್ಲ. ಈ ಮುಳುಕವನ್ನ ಕೇರಳದಲ್ಲಿ ಯಾವುದಾದ್ರೂ ಸ್ಪೆಷಲ್ ಒಕೇಶನ್ಗೆ ಮಾಡ್ತಾರಾ? ಇದು ಹಲಸಿನ ಹಣ್ಣಿನ ಟೈಮ್ನಲ್ಲಿ ಮಾತ್ರ ಹಾಗೆ. ಇಲ್ಲಿ ಸ್ವಲ್ಪ ಇದಾಗಿ ಇಲ್ಲದಿದ್ದದ್ದು ಹೊಡಿತದೆ, ಬಿಡುತ್ತೆ. ಸೊ ನಿಮಗೆ ತುಂಬ ಇಷ್ಟ ಆಗಿದ್ದು ಕೇರಳದ್ದು ರೆಸಿಪಿ ಅಂದರೆ ಯಾವುದು? ಅವಿಯಲ್. ಓ, ಅದಕ್ಕೆ ನಮಗೆ ನಿಮ್ಮ ಫೇವ್ರೆಟ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಿ. ಇದರಲ್ಲಿ ತುಂಬ ವೆರೈಟಿ ಮಾಡ್ತಾರೆ. ಇದು ಮುಳ್ಕ ಮಾಡ್ತೇವೆ, ಮತ್ತು ಅಡ್ಡೆ ಮಾಡ್ತೇವೆ, ಹಾಗೆ ಅದೆಲ್ಲ ಹಾಕಿ ಮಾಡ್ತೇವೆ. ನೀವು ಇಲ್ಲಿದ್ದು ರೆಸಿಪಿ ಅಲ್ಲಿ ಹೇಳ್ಕೊಟ್ಟಿದ್ದೀರಾ? ಟೇಲರಿಂಗ್ ಹೇಳ್ಕೊಡ್ತಾ ಇದ್ದೀರಿ? ಹೌದು. ಇದು ರೆಸಿಪಿ ಹೇಳ್ತಿದ್ರು, ಮಾಡಿಸ್ತಿದ್ರು ನನ್ನ ಕೈಯಿಂದ. ಓಕೆ. ಹಾಗೆ ನಾನು ಹೀಗೆ ಕ್ಲಾಸಿಗೆ ಟೈಲರಿಂಗ್ ಹೇಳ್ಕೊಡುವಾಗ ಎಂಥದ್ರಲ್ಲಿ ಹೇಳಿದರೆ ನಾಳೆ ಅದನ್ನು ಮಾಡಿ ನಾವೆಲ್ಲ ಐಟಮ್ ತರ್ತೇವೆ ಎಂದು ಹೇಳ್ತಾರೆ. ಹಾಗೆ. ಓ, ಆಗ ಕಿಟ್ಟಿ ಪಾರ್ಟಿ ಅಂತ ಏನಾದರೂ ಇತ್ತಾ? ಸಾಧಾರಣ ಇತ್ತು. ಸೊ ಕಿಟಿ ಪಾರ್ಟೀಸ್ ಎಲ್ಲ ಮಾಡ್ತಾ ಇದ್ರಾ? ಸಾಕಾ? ತೆಗೆಯುದಾ?
ಸೊ ತುಂಬಾ ದಪ್ಪ ಉಂಡೆ ಮಾಡ್ಕೊಂಡ್ರು ಬೇಯೋದಿಲ್ಲ. ಹೌದು, So ಹಾಗಾಗಿ ಸ್ವಲ್ಪ ಚಿಕ್ಕ ಚಿಕ್ಕದ್ ಮಾಡಿ. ಚಿಕ್ಕದಾಗಿ ಅಲ್ಲ ಅದು ನೋಡಿ ನಾನು ಹಾಕಿದ್ದಕ್ಕಿಂತ ಎಷ್ಟು ದೊಡ್ಡದುಂಟು ನೋಡಿದ್ದು. ಮಳೆ ಬರುವಾಗ ಸಂಜೆ ಹೊತ್ತಿಗೆಲ್ಲ ತುಂಬಾ ಚೆನ್ನಾಗಿರುತ್ತಲ್ಲ. ಹೌದು ಕಾದಿದಲ್ಲ. ಸರಿ ಕರೆ. ಸೊ ಬಿಸಿ ಬಿಸಿ ಅದರ ಸೌಂಡ್ ಕೂಡ ಕೇಳ್ತಾ ಇದೆ ಹಾಗೆ ಚುರುಚುರು ಅಂತ. ಇದು ಈಗ ಬಿಸಿ ಬಿಸಿ ಆದ ಹಲಸಿನ ಹಣ್ಣಿನ ಮುಳ್ಕ ಗಾರ್ಗೆ ಯಾವ್ದು ಬೇಕೋ ಅದು ತಗೊಳ್ಬೋದು. ನೀವು ತಗೊಳ್ಳಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಬಿಸಿ ಬಿಸಿಯಾದಂಥ ಗಾರಿಗೆ ಅಥವಾ ಮುಳುಕ, ಹಲಸಿನ ಹಣ್ಣಿನ ಮುಳುಕ ತಯಾರಾಗಿದೆ. ಮಳೆಗಾಲದಲ್ಲಿ ಈ ಥರ ಬಿಸಿ ಬಿಸಿಯಾಗಿ ಏನಾದರೂ ಈ ಥರ ಮುಳುಕವನ್ನು ಹಾಗೆ ನಾನು ಮೊದಲೇ ಹೇಳಿದಾಗೆ ಪುಳುಕ್ ಅಂತ ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ಅದ್ರ ಜೊತೆಗೆ ಇನ್ನಾದರೂ ಪೋಡಿ ಇದೆಲ್ಲ ಆಸಮ್. ಸೊ ಮಳೆಗಾಲದ ಸ್ಪೆಷಲ್ ಹಲಸಿನ ಹಣ್ಣಿನ ಮುಳುಕ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಹಲಸಿನ ಹಣ್ಣಿನ ಮುಳುಕ ತಯಾರಿಸುವ ವಿಧಾನ. ಮೊದಲು ಹಲಸಿನ ಹಣ್ಣಿನ ಸೊಳೆಗೆ ತೆಂಗಿನ ತುರಿ, ಏಲಕ್ಕಿ ಸೇರಿಸಿ ನುಣ್ಣಗೆ ರುಬ್ಬಿಟ್ಟುಕೊಳ್ಳಿ. ನಂತರ ಬೆಲ್ಲ, ಖಾಂಡ್ವ ರವೆ ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಬೆರೆಸಿದ ಈ ಮಿಶ್ರಣವನ್ನು 1/4 ಗಂಟೆಯಷ್ಟು ನೆನೆಯಲು ಇಡಿ. ಆನಂತರ ಚಿಕ್ಕ ಉಂಡೆಗಳಾಗಿ ಮಾಡಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಗರಿಗರಿಯಾದ ಹಲಸಿನ ಹಣ್ಣಿನ ಮುಳುಕ ತಯಾರು. ಸೊ ಹಲಸಿನ ಹಣ್ಣಿನ ಮುಳುಕ ತಯಾರಾಯಿತು. ನೆಕ್ಸ್ಟ್ ರೆಸಿಪಿ ಅವರ ಫೇವರೆಟ್ ಅವಿಯಲ್. ಸೊ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮನ್ ತೂರ್ದಾರ್, ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ ಡೈಲಿ ಬ್ರೆಡ್ ಅಂಡ್ ಡೈಲಿ ಫುಡ್, ಲಲಿತಾ ಜ್ಯುವೆಲ್ರಿ, ಹಾಗೆಯೇ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ಸಿಹಿ ಸಿಹಿಯಾದಂಥ ಖಾದ್ಯ ಹಲಸಿನ ಹಣ್ಣಿನ ಮುಳುಕ ತಯಾರಾಗಿದೆ. ಈಗ ಯಾವ ರೆಸಿಪಿ? ಕೇರಳ ಸ್ಪೆಷಲ್ ಅವಿಯಲ್. ಸೊ ಹೇಗೆ ತಯಾರಿಸೋದು ಬನ್ನಿ ಕೇಳೋಣ. ಎಸ್ ಮೇಡಮ್, ಈಗ ಅವಿಯಲ್. ಹೌದು. ಸೊ ಎಲ್ಲ ಪ್ರಿಪ್ರೇಷನ್ ಆಯ್ತಾ? ರೆಡಿಯಾಗಿದೆ. ಸ್ಟಾರ್ಟ್ ಮಾಡೋದೆ ಹೇಗೆ? ನೀವು ಮೊದಲು ಕುಕ್ಕರ್ ಕೊಡಬೇಕು. ಎಲ್ಲ ಫಸ್ಟ್ ನಾನೇ ಕೊಡಬೇಕು. ಅದು ತರಕಾರಿ ಬೇಯಿಸ್ಬೇಕಲ್ಲ. ಓಕೆ. ಗ್ಯಾಸ್ ಆನ್ ಮಾಡಲಿಯಾ? ಅಲ್ಲ ನಿಲ್ಲಿ, ಅದು ರೆಡಿ ಮಾಡಿಕೊಡಿ. ಓಕೆ. ಇದು ಕುಂಬಳಕಾಯಿ, ಹಾಂ, ಇದು ಚೂರ್ಣ, ಇದು ಬಾಳೆಕಾಯಿ, ಇದು ಬಾಳೆಕಾಯಿ, ನೇಂದ್ರ ಬಾಳೆ, ಅದೇ. ಇದು ತೊಂಡೆಕಾಯಿ, ಹಾಗಲಕಾಯಿ ಕೂಡ ಹಾಕ್ತಾರೆ ಅದಕ್ಕೆ. ಹೌದೌದು. ನುಗ್ಗೆಕಾಯಿ, ಉಪ್ಪು. ಹಾಗಲಕಾಯಿ ಹಾಕಿದ್ರೆ ಕಹಿ ಬರೋದಿಲ್ವಾ? ನೀವು ಹಾಗೆ ಬರುವುದಿಲ್ಲ, ಈ ಪದಾರ್ಥಕ್ಕೆ ಬರುವುದಿಲ್ಲ. ಇದು ಅರಿಶಿನ ಹುಡಿ. ಅರುಣಾ ಅರಿಶಿನ ಪುಡಿ. ಆಗಲೇ ಹೇಳಿದಾಗೆ ಆಯಿಲಲ್ಲಿ ಸನ್ ಪ್ರೀಮಿಯಂ ಆದರೆ ಸೊ ಮಸಾಲೆಗಳಲ್ಲಿ ಅರುಣಾ ಮಸಾಲ ಸಾಕಾ? ಸಾಕು. ನೀರು ಹಾಕಿ. ಸೊ ಉಪ್ಪು ಹಾಕಿದ್ದೀರಿ ಅಲ್ಲ? ಉಪ್ಪು, ಅರಿಶಿನ ಹುಡಿ ಹಾಕಿ ಬೇಯಿಸುದು. ಹೌದು, ಸಾಕು. ಅಂದರೆ ಇದರಲ್ಲಿ ಕುಂಬಳಕಾಯಿ ಉಂಟಲ್ಲ, ನೀರು ಬಿಡ್ತದೆ, ಅದರ ನೀರು ಬಿಟ್ಕೊಳ್ಳುತ್ತೆ. ಓಕೆ. ಸೊ ಇದು ವಿಸಿಲ್ ಬರಬೇಕಾ ಎಷ್ಟು? ಒಂದು 5 ನಿಮಿಷ.
ಬಿಸಿಲ್ ಬರಬೇಕು ಅಂತ ಏನಿಲ್ಲ, ಒಂದು ಬಿಸಿಲ್ ಬರಬೇಕು. ಒಂದು ವಿಸಿಲ್ ಬಂದು 5 ನಿಮಿಷ ನಂತರ ಹಾಂ ಹಾಂ ಮಸಾಲೆಗೆ ತಯಾರು ಮಾಡ್ಬೋದು. ಇದು ಸೀಟಿ ಬರೋದು. ಸರಿ ತಗೋ. ತೆಂಗಿನ ತುರಿ. ಹೌದು. ಸೊ ನಾವು ಮಂಗಳೂರಾಗ್ಲಿ ಇರ್ಲಿ ಕೇರಳ ಆಗಿರ್ಲಿ ತೆಂಗಿನಕಾಯಿ ಹೆಚ್ಚಾಗಿ ಬಳಸ್ತೇವೆ. ತೆಂಗಿನಕಾಯಿ, ಈ ತೆಂಗಿನಕಾಯಿ ಮಾತ್ರ ಎಂತ ಮಾಡ್ತಾರೆ, ಹಸಿ ಇದ್ರೆ ಒಳ್ಳೇದು. ಹಸಿ ತೆಂಗಿನಕಾಯಿ ಒಳ್ಳೆ ಒಣಗಿದಲ್ಲ, ಹಸಿ ತೆಂಗಿನಕಾಯಿ ಇದ್ರೆ. ಮತ್ತೆ ತೆಂಗಿನಕಾಯಿದು ಹಾಗೆ ಈ ಗಂಟೆ ಸಮೇತ ಇದು ಮಾಡ್ಬೇಕು, ಮೇಲಿಂದ ತೆಗೆದು ಹೀಗೆ ಅಂದ್ರೆ ಅದರ ಹಾಲು ಜಾಸ್ತಿ ಸಿಗುತ್ತೆ ಅಂತ ಹೇಳಿ. ಹೌದು. ಇದೀಗ ನೀರು ಹಾಕಿ ಒಂದ್ಸಲ ಗ್ರೈಂಡ್ ಹಾಕ್ಬೇಕು. ಇದಕ್ಕೆ ಬೇರೆ ಏನು ಹಾಕೊಳ್ಳೋ ಹೋಗಿಲ್ವಾ? ಮತ್ತೆ ಹಾಕ್ಲಿಕ್ಕುಂಟು. ಮತ್ತೆ ಹೆಚ್ಚು ಹಾಕೋದು ಬೇಡ ನೀರು. ಸಾಕಲ್ಲ. ಇದು ತುಂಬ ಖಾರ ಬರಬೇಕಾ ಅಥವಾ ಮೀಡಿಯಮ್ ಆಗಿ? ಮೀಡಿಯಮ್. ಹೆಚ್ಚು ಖಾರ ಬರಬಾರ್ದು ಪದಾರ್ಥ. ಸೊ ಹಸಿಮೆಣಸು ಬಹುಶಃ ಒಂದು 4 ಹಾಕಿದ್ರಿ, ಬೆಳ್ಳುಳ್ಳಿ ಮಾತ್ರ ಜಾಸ್ತಿ ಬೇಕು. ಹೌದು. ಅದ್ಯಾಕೆ? ಅದೊಂದು ಟೇಸ್ಟ್ ಬರಬೇಕು. ಈಗ ನೀರು ಬೇಡಲ್ಲ, ಅಷ್ಟೇ ಸಾಕು. ಬೇಡ. ಒಳ್ಳೆ ಕಲರ್ ಬಂದಿದೆ. ಕರೆಕ್ಟ್ ಆಯ್ತು. ಹಾಂ, ನೀವು ಹೇಳಿದಾಗೆ ಒಳ್ಳೆ ಅರೋಮ ಬರುತ್ತೆ. ಈಗ ತರಕಾರಿಯಲ್ಲಿ ನೀವು ತೊಂಡೆಕಾಯಿ, ಸುವರ್ಣಗೆಡ್ಡೆ, ಹಾಗಲಕಾಯಿ ಇದನ್ನೆಲ್ಲ ಹಾಕಿದಿರಿ. ಕ್ಯಾರೆಟ್, ಬೀನ್ಸ್ ಅದನ್ನು ಆ್ಯಡ್ ಮಾಡ್ಬೋದು. ಹಾಕ್ಬೋದು. ಯಾಕೆ ಗೊತ್ತುಂಟ, ಈಗ ಜನ ಜಾಸ್ತಿ ಇದ್ರೆ ನಮಗೆ ಕ್ವಾಂಟಿಟಿ ಜಾಸ್ತಿ ಆಗಬೇಕಲ್ಲ, ಅದಕ್ಕೋಸ್ಕರ ಹಾಕಿರ್ಬೋದು. ಓಕೆ. ಇದು ಮಿನಿಮಮ್ ಇಷ್ಟು ಬೇಕೇ ಬೇಕು. ಮಿನಿಮಮ್ ಜಾಸ್ತಿ ಅಲಸಂಡೆ ಹಾಕ್ಬೋದು, ಕ್ಯಾರೆಟ್ ಹಾಕ್ಬೋದು, ಎಂತ ಬೇಕಾದ್ರೆ ಹಾಕ್ಬೋದು. ಅಂದ್ರೆ ಫಂಕ್ಷನಿಗೆಲ್ಲ ಅಂತ ಗೊತ್ತುಂಟ, ಈ ಮಲಯಾಳೀಸ್ನವರೆಲ್ಲ ಮದುವೆಗೂ ಕೂಡ ಅದು ಮಾಡ್ತಾರೆ, ಇದರದ್ದು ಟೈಮ್ನಲ್ಲೂ ಕೂಡ ಅದೇ ಮಾಡ್ತಾರೆ ಅವರು. ಅದು ಮಾಡುವಾಗ ಜನ ಜಾಸ್ತಿ ಬರ್ತಾರೆ. ಜನ ಜಾಸ್ತಿ ಮಾಡಿದ್ರೆ ಹಾಕಿದ ತರಕಾರಿ ಎಲ್ಲ ಕಮ್ಮಿ ಆಗುವಾಗ ಅವರು ಸಿಕ್ಕಿದೆಲ್ಲ ಹಾಕ್ಬಿಡ್ತಾರೆ. ನಾವು ಮನೆಯಲ್ಲಿ ಮಾಡುವಾಗ ಇಷ್ಟೇ ಹಾಕೋದು, ಐಟಮ್ಸ್ ಹಾಕುದಿಲ್ಲ. ಅಂದ್ರೆ ಇದೇ ಹಾಕುವಾಗ ಜಾಸ್ತಿ ಆಯ್ತು ಆಗ್ತದೆ. ಇದರಲ್ಲಿ ಪೂರ್ತಿ ತರಕಾರಿಯೇ ಇದೆ, ಎಲ್ಲ ತರಕಾರಿ. ಕರೆಕ್ಟ್ ಇದೆ. ಸೊ ಇದಾಗಲೇ 2-3 ವಿಸಿಲ್ ಬಂತು. ಸೊ ಸಾಕು, ಇಷ್ಟು 5 ಮಿನಿಟ್ಸ್ ಅಂತೂ ಆಯ್ತು. ಸಾಕಲ್ಲ? ಸಾಕು. ಸೊ ಇನ್ನೂ ಅದರದೇ ಸ್ಟೀಮಲ್ಲಿ ಅದು ಇನ್ನೂ ಬೇಯುತ್ತೆ. ಹೌದು. ಅಂದ್ರೆ ಅದರಲ್ಲಿ ಎಂತ ಗೊತ್ತುಂಟು, ಕೆಲವು ತರಕಾರಿ ಬೇಗ ಬೇಯುವುದಿಲ್ಲ, ಅದಕ್ಕೊಂದು 5 ಮಿನಿಟ್ಸ್ ಜಾಸ್ತಿ. ಈ ಸುವರ್ಣಗೆಡ್ಡೆ ಅದಕ್ಕೆಲ್ಲ ಬೇಯೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕು. ಅದೇ ನುಗ್ಗೆ ಬೇಗ ಬೇಯ್ತದೆ. ಹಾಗಲಕಾಯಿ ಸ್ವಲ್ಪ ಕಷ್ಟ ಆಗ್ತದೆ ಬೇಯುವುದು. ಹಾಗಲಕಾಯಿ. ಸೊ ನನ್ನ ಸ್ವಲ್ಪ ಕಹಿಯಲ್ಲಿ ದೂರ, ಸೊ ಹಾಗಾಗಿ ಹಾಗಲಕಾಯಿ ಮಾಡೋದೇ ಇಲ್ಲ. ಇದು ಎಷ್ಟು ಹೊತ್ತು ಬೇಕು ಅದು ಬೇಯೋದಕ್ಕೆ ಅಂತಲೂ ಗೊತ್ತಾಗಲ್ಲ ಹಾಗೆ. ಸೊ ಇದು ನಿಮ್ಮದು ಫೇವ್ರೆಟ್ ರೆಸಿಪಿ? ಹೌದು. ಮನೇಲಿ ಯಾರಿಗೆಲ್ಲ ಇಷ್ಟ? ಎಲ್ಲರಿಗೂ, ಅಂದರೆ ಮಕ್ಕಳಿಗೂ ಇಷ್ಟ. ನನ್ನ ತಮ್ಮನಿಗೆ ಇನ್ನೂ ಸಹ ಭಾರಿ ಇಷ್ಟ. ತಮ್ಮ ಮಂಜೇಶ್ವರದಲ್ಲಿ ಇರೋದು. ನಮ್ಮ ಮನೆಗೆ ಬರುವಾಗ ಅವ್ನು ಶುರುವಿಗೆ ಹೇಳೋದು, ಅಕ್ಕ ನೀವು ಅವೆಯಲ್ಲಿ ಮಾಡಿ ಎಂದೇ. ಓ ಈಗಾಗಲೇ ಸ್ಟೀಮ್ ಬಿಟ್ಟಿದೆ, ತೆಗೆಯೋದಾ? ಎಸ್, ಕರೆಕ್ಟಾಗಿ ಬಂದಿದೆ. ಅದೇ. ಸೊ ನೆಕ್ಸ್ಟ್ ಇನ್ನು ಕಡಾಯಲ್ಲಿ ಹಾಕ್ಬೇಕಲ್ಲ, ಎಲ್ಲ ಬೆಂದಿದೆ ಇದು. ಓಕೆ. ಅದರಲ್ಲಿ ಮಾಡ್ಬೋದು, ಇಲ್ಲ ಕಡಾಯಿ ಒಳ್ಳೆಯದು. ಒಟ್ಟಿಗೆ ತಿರುಗಿಸೋದಕ್ಕೆ ಈಸಿ ಆಗುತ್ತೆ. ಇದಕ್ಕೆ ಏನಾದರೂ ಹಾಕಬೇಕಾ? ಅಲ್ಲ, ಇದನ್ನೇ ಹಾಕೋದಾ? ಇಷ್ಟು ಗಟ್ಟಿಯಾಗೇ ಇರುತ್ತಾ? ಸ್ವಲ್ಪ ತೆಳು ಬೇಡವಾ? ಯಾವುದು ಇದು
ಇಲ್ಲ ಅದು ಮತ್ತೆ ನೋಡಿ ಹಾಕುವ, ಒಂದೇ ಸಲ ಹಾಕಿದ್ರೆ. ಸೊ ಫಸ್ಟ್ ಯೂಶಲಿ ಇದು ಗ್ರೀನ್ ಕಲರ್ ಈ ಥರ ಬರುವಾಗ ನಾನು ಅಂದ್ಕೊಳ್ತಾ ಇದ್ದೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ತಾರೆ ಅಂತ. ಇದು ಬರೀ ಹಸಿಮೆಣಸು ಮಾತ್ರ. ಹಸಿಮೆಣಸನ್ನು ಅರಿಶಿನ ಹುಡಿ ಸುರುವಿ ಹಾಕಿದ್ದೇವಲ್ಲ. ಆಯಿತು, ಸಾಕು. ಸಾಕಾ? ಅಂದರೆ ತೆಂಗಿನಕಾಯಿ ಹಾಕಿದ ಮೇಲೆ ಇಷ್ಟೇ ಕುದಿ ಸಾಕು. ಅದು ಉಪ್ಪು ಹಾಕಿ ಬೇಯಿಸಿದ್ದೇವಲ್ಲ, ಇನ್ನೂ ಜಾಸ್ತಿ ಬೆಂದರೆ ಅದೆಲ್ಲ ಮುದ್ದೆ ಆಗ್ತದೆ. ಹಾಗೆ ಆಫ್ ಮಾಡಲಾ? ಹಾಗೆ. ಎರಡು ಸ್ಪೂನಿನಷ್ಟು ಎಣ್ಣೆ. ಒಗ್ಗರಣೆ ಅಷ್ಟೇ, ಆ ಥರ ಒಗ್ಗರಣೆ ಇಲ್ಲ. ಆಯಿತು, ರೆಡಿ. ವಾವ್, ಸೂಪರ್. ಸರ್ವ್ ಮಾಡೋಣ. ಬಿಸಿ ಬಿಸಿಯಾದ ಕೇರಳದ ಅವಿಯಲ್, ಎಲ್ಲ ತರಕಾರಿಗಳನ್ನು ಹಾಕಿ ಮಾಡಿದಂಥ ಒಂದು ಅವಿಯಲ್. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತೆಲ್ಲ ಸ್ವಲ್ಪ ಕೇರಳ ಸ್ಪೆಷಲ್. ಥ್ಯಾಂಕ್ ಯು. ಸೊ ಬಿಸಿ ಬಿಸಿಯಾದಂಥ ಕೇರಳ ಸ್ಪೆಷಲ್ ಅವಿಯಲ್ ತಯಾರಾಗಿದೆ. ಸೊ ಯೂಶ್ವಲಿ ಅವಿಯಲ್ ನಾವು ನಮ್ಮ ಒಂದು ಪ್ರಕಾರದಲ್ಲೂ ಕೂಡ ಮಾಡ್ತೀವಿ, ಬಟ್ ಇದು ಅಥೆಂಟಿಕ್ ಅವಿಯಲ್. ಸೊ ಹೇಗೆ ತಯಾರಿಸೋದು ಮತ್ತವೇ ನೋಡ್ಕೊಂಡು. ಅವಿಯಲ್ ತಯಾರಿಸುವ ವಿಧಾನ. ಮೊದಲು ವಿವಿಧ ತರಕಾರಿಗಳ ಹೋಳುಗಳನ್ನು, ಅಂದರೆ ಕುಂಬಳಕಾಯಿ, ಸುವರ್ಣಗಡ್ಡೆ, ನೇಂದ್ರ ಬಾಳೆಕಾಯಿ, ತೊಂಡೆಕಾಯಿ, ಹಾಗಲಕಾಯಿ, ನುಗ್ಗೆಕಾಯಿ, ಇದರೊಂದಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕಿ 2 ವಿಸಿಲ್ ಬರುವವರೆಗೂ ಬೇಯಿಸಿ. ಇನ್ನೊಂದೆಡೆ ತೆಂಗಿನ ತುರಿಗೆ ಹಸಿಮೆಣಸು, ಬೆಳ್ಳುಳ್ಳಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ರುಬ್ಬಿದ ಮಸಾಲೆಯನ್ನು ತರಕಾರಿಗೆ ಸೇರಿಸಿ ಕರಿಬೇವು, ಬೇಕಾಗುವಷ್ಟು ನೀರು ಹಾಕಿ ಬೇಯಿಸಿ. ಕೊನೆಯಲ್ಲಿ ಬೆಂಕಿ ಆರಿಸಿ ಮೊಸರು, 2 ಚಮಚದಷ್ಟು ಎಣ್ಣೆ ಸೇರಿಸಿ ಬೆರೆಸಿಕೊಳ್ಳಿ. ಈಗ ಅನ್ನದೊಂದಿಗೆ ಸವಿಯಲು ಕೇರಳ ಸ್ಪೆಷಲ್ ಅವಿಯಲ್ ರೆಡಿ. ಎಸ್ ಮೇಡಮ್. ಸೊ ಎರಡು ಕೂಡ ಬಿಸಿ ಬಿಸಿಯಾಗಿ, ಇದು ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತಲ್ಲ, ಅನ್ನದ ಜೊತೆಗೆ ಸೂಪರ್. ಸೊ ಫಸ್ಟ್ ಐ ಗೆಸ್ ನಾವು ಇದನ್ನೇ ಟೇಸ್ಟ್ ನೋಡೋಣ, ಆಮೇಲೆ ಸ್ವೀಟಿಗೆ ಹೋಗೋಣ. ಓಕೆ, ತಗೊಳ್ಳಿ. ಸೊ ಎಲ್ಲ ರೀತಿಯಾದಂಥ ತರಕಾರಿಗಳು. ಹಾಗಲಕಾಯಿ ನೀವು ಕಹಿ ಬರೋದಿಲ್ಲ ಅಂತ ಹೇಳಿದ್ರಿ, ಎಲ್ಲಿದೆ ಅಂತ ನಾನೀಗ ಹುಡುಕಾಗ್ತಿಲ್ಲ. ತಗೊಳ್ಳಿ ಮೇಡಮ್. ಕಹಿ ಅನ್ನೋರಿಗೆ ಸ್ವಲ್ಪ ಕಹಿ ಗೊತ್ತೇ ಆಗುತ್ತೆ. ಸೊ ನನಗೆ ಕರೆಕ್ಟಾಗಿ ನಾನು ಹುಡುಕಿ ನೋಡ್ತಾ ಇದ್ದೆ, ಹಾಗಲಕಾಯೇ ಸಿಕ್ಕಿದೆ. ಟೇಸ್ಟ್ ಚೆನ್ನಾಗಿದೆ, ಅಂದರೆ ಆ ಒಂದು ಕಹಿನೆಸ್ ನಾನಾದರೆ ಅದನ್ನು ಸ್ಕಿಪ್ ಮಾಡ್ತೀನಿ. ಬಟ್ ಅದು ಅಗತ್ಯ ಹಾಕಲೇಬೇಕಾ, ಅದನ್ನು ಹಾಕ್ಕೊಳ್ಳೇಬೇಕು. ಅದಿದ್ರೆ ಮಾತ್ರ ಇದು ಅವಿಯಲಿಗೆ ಟೇಸ್ಟ್. ಓ ಓಕೆ, ಸರಿ ನೋಡೋಣ. ಹಾಗಾದ್ರೆ ಅದನ್ನು ಹಾಕಿ ನೋಡೋಣ. ಬಟ್ ಕೈ ಆದರೆ ಮತ್ತೆ ಸ್ವೀಟ್ ಇಲ್ಲ, ಅದಕ್ಕೇನೆ ನಾನು ಫಸ್ಟ್ ಅದು ನೋಡಿದ್ದು. ಸೊ ನಾನು ಜಾಣೆ, ತಗೊಳ್ಳಿ. ಹೌದಾ? ಕರೆಕ್ಟಾಗಿ ಒಳಗೆವರೆಗೂ ಬೆಂದಿದೆ. ಸೂಪರ್, ತುಂಬ ಚೆನ್ನಾಗಿದೆ. ವೆರಿ 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 ಟೇಸ್ಟಿ. ಯೂಶಲಿ ಅಕ್ಕಿಯನ್ನು ನೆನೆಸಿ ಅದೆಲ್ಲ ಮಾಡುವಾಗ ತುಂಬ ಟೈಮ್ ತಗೊಳುತ್ತೆ. ಹೌದು, ಇದು ಈಸಿಯಲ್ಲಿ ಆಗುತ್ತೆ. ಇನ್ನೂ ಸಹ ಬೊಂಬಾಯಿ ಸಜ್ಜಿಗೆ ಹಾಕಿದರೆ ಇನ್ನೂ ಸಹ ಬೇಗ ಇದಾಗ್ತದೆ. ಅಂದರೆ ಹಾಕೋದಿದೆಯಾ ಕಾಂಡ್ವಾ ಸಜ್ಜಿಗೆ, ಅದು ನೆಂದದು ಇನ್ನೂ ಸಹ ಒಂದು 10 ನಿಮಿಷ ಜಾಸ್ತಿ ಇದ್ದರೆ ಇನ್ನೂ ಸಹ ಒಳ್ಳೇದಾಗ್ತದೆ. ಇದು ನೋಡಿ ಹೀಗೆ ಬರ್ತದಲ್ಲ, ಹಾಗೆ ಗೊತ್ತಾಗಲ್ಲ, ಬರೋದಿಲ್ಲ ಹಾಗೆ. ಓಕೆ, ಪೂರ್ತಿಯಾಗಿ ನೆಂದರೆ ಈ ವೈಟ್ ಗ್ರಾನ್ಯೂಲ್ಸ್ ಕಾಣೋದಿಲ್ಲ. ಇಲ್ಲ, ಬಟ್ ತುಂಬ ಟೇಸ್ಟಿಯಾಗಿದೆ, ವೆರಿ ಟೇಸ್ಟಿ, ಆಸಮ್. ನನಗಂತೂ ತುಂಬ ಹಿಡಿಸ್ತು. ಥ್ಯಾಂಕ್ ಯು. ಅವಿಯಲ್ಲೂ ಚೆನ್ನಾಗಾಗಿದೆ, ಅನ್ನದ ಜೊತೆಗೆ ಹಾಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇದಂತೂ ಸೂಪರ್, ಥ್ಯಾಂಕ್ ಯು, ಆಸಮ್. ಸೊ ಹೇಗೆ ಅನ್ನಿಸ್ತು ನಮ್ಮ ಕಿಚನ್ಗೆ ಬಂದು? ಭಾರಿ ಖುಷಿ ಆಯಿತು. ಓಕೆ, ಹಾಗೆಯೇ ಒಳ್ಳೆ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಡೋದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರು ಕಾಣಿಕೆ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಆಹಾ,
ಸೂಪರ್ಬ್ ಆಗಿದೆ. ನನಗಂತೂ ಇದು ಪ್ಲೇಟ್ ಪೂರ್ತಿ ನಾನೇ ಖಾಲಿ ಮಾಡ್ತೀನಿ, ಅಷ್ಟು ಟೇಸ್ಟಿ ಆಗಿದೆ, ವೆರಿ ಟೇಸ್ಟಿ. ಸೊ ಲೈಟ್ ಸ್ವೀಟಾಗಿ ಎಷ್ಟು ಹದವಾಗಿರುವಂಥದ್ದು. ಖಂಡಿತವಾಗ್ಲೂ ಈ ಒಂದು ಮಳೆಗಾಲದಲ್ಲಿ ಇದನ್ನು ತಯಾರಿಸಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ಬ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾನ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ ಆ ಡೈಲಿ ಬ್ರೆಡ್ ಆ ಡೈಲಿ ಫುಡ್, ಲಲಿತಾ ಜ್ಯುವೆಲರಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.